ಕಾರ್ಪೊರೇಷನ್ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಜಸ್ಟಿಸ್ ಡಿಸೋಜರವರು ಮುಂದೆ ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದ ಶ್ರೀಮಾನ್ ಸಂತೋಷ್ ಕುಮಾರ್ ಇವರಿಗೆ ಫಿಲೋಮಿನಾ ಮಸ್ಕರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅಂತೆಯೇ ಇನ್ನೊಬ್ಬ ವ್ಯಕ್ತಿ ಗಣಪತಿ ಆರ್ ಇವರಿಗೆ ಮರಿಯಾ ಪುವೆಲ್ಲೋ ಇವರು ಮುಂದೆ ಬಂದು ವಲೆರೆ ಸುಗೇರಾ ಮುಂದೆ ಬಂದು ಹೂವನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಉಂಟು, ಹೆಲ್ದಿ ಮೈಂಡ್ ಇನ್ ಎ ಹೆಲ್ದಿ ಬಾಡಿ. ನಮ್ಮ ಬಾಡಿ ಚೆನ್ನಾಗಿದ್ದರೆ ಅಂದರೆ ನಮ್ಮ ಆರೋಗ್ಯ ಸ್ವಸ್ಥ ಇದ್ದರೆ ನಮ್ಮ ಮೈಂಡ್ ಕೂಡ ಸರಿಯಾಗಿ ಕೆಲಸ ಮಾಡ್ತದೆ. ನಮ್ಮ ಮೈಂಡ್ ಸರಿ ಚಂದ ಇರಬೇಕಾದ್ರೆ ನಮ್ಮ ಶರೀರ ಉತ್ತಮ ಆರೋಗ್ಯದಲ್ಲಿರಬೇಕು. ನಮಗೆ ಗೊತ್ತುಂಟು, ಒಂದು ವೇಳೆ ನಮ್ಮ ಆರೋಗ್ಯ ಸಣ್ಣಾಗಿಲ್ಲದಿದ್ದರೆ ನಮ್ಮ ಮೆದುಳು ಕೂಡ ಕೆಲಸ ಮಾಡೋದಿಲ್ಲ. ಮಕ್ಕಳು ಕ್ಲಾಸ್ನಲ್ಲಿ ಉತ್ತಮವಾಗಿ ಗಮನ ಕೊಡಬೇಕಾದ್ರೆ ಅವರ ಹೆಲ್ತ್ ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬ ನಾವು ಕಾಳಜಿ ವಹಿಸ್ತಾ ಇದ್ದೇವೆ. ಫಿಸಿಕಲ್ ಫಿಟ್ನೆಸ್, ಹೆಲ್ದಿ, ಅದಕ್ಕೋಸ್ಕರ ಸರ್ಕಾರದಿಂದ ಬೇಕಾದಷ್ಟು ಮಾಹಿತಿ, ಇಂಜೆಕ್ಷನ್ಸ್ಗಳು ಮತ್ತು ಅದು ಅಲ್ಲದೆ ಇದು ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ಪೋಷಕಾಂಶಗಳನ್ನು ಆಲ್ ದೀಸ್ ನ್ಯೂಟ್ರಿಷನ್ಸ್ ಆರ್ ಪ್ರೊವೈಡೆಡ್ ಟು ದ ಚಿಲ್ಡ್ರನ್. ಯಾಕಂದರೆ ಅವರು ಕ್ಲಾಸ್ನಲ್ಲಿ ಅವರ ಮೈಂಡ್ ಚೆನ್ನಾಗಿ ಕೆಲಸ ಮಾಡಬೇಕು. ಸೊ ನಮಗೆ ಕೂಡ ನಮ್ಮ ಕೂಡ ಮೈಂಡ್ ಸರಿ ಇರಬೇಕು, ಉತ್ತಮ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸಬೇಕು. ಅದಕ್ಕೋಸ್ಕರ ನಮಗೆ ಆರೋಗ್ಯ ಬಹಳ ಮುಖ್ಯ. ಈ ಒಂದು ದಿಶೆಯಲ್ಲಿ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಶುದ್ಧ ನೀರನ್ನು ಬಳಕೆ ಮಾಡುವುದರ ಬಗ್ಗೆ, ಅದಕ್ಕೋಸ್ಕರ ಸಂಬಂಧಪಟ್ಟವರು ನಮಗೆ ಇವತ್ತು ಬೇಕಾದ ಮಾಹಿತಿಯನ್ನು ಇಲ್ಲಿ ನೀಡಲಿದ್ದಾರೆ. ಇದರಿಂದ ನಮಗೆ ಉತ್ತಮ ಆರೋಗ್ಯವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಇವತ್ತೀಗ ಭಾಷಣ ಮಾಡಲು ನಾನಲ್ಲ, ಇಲ್ಲಿಗೆ ಆಗಮಿಸಿದಂಥ ಸಂಪನ್ಮೂಲ ವ್ಯಕ್ತಿಗಳು, ಅವರಿಗೆ ನಾನು ನಮ್ಮ ಈ ನಿತ್ಯದ ಚರ್ಚೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಅವರ ಭಾಷಣ ಅಥವಾ ಮಾಹಿತಿಯನ್ನು ಕೇಳಿ ಪಡೆದು ಅದರಿಂದ ಲಾಭ ಪಡ್ಕೊಳ್ಬೇಕಾಗಿ ನಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಮುಖ್ಯವಾಗಿ ಸರ್ ಮಾತಾಡ್ತಾ ಇದ್ದೇನೆ, ಇವತ್ತಿನ ದಿನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದ ವಿಚಾರ. ದಿನದಿಂದ ದಿನಕ್ಕೆ ಅನಾರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ, ಜೊತೆಗೆ ಹೆಚ್ಚಾಗ್ತಾ ಇದೆ. ಇಲ್ಲಿಯವರೆಗೆ ಕೇಳಿದರೆ ನಮ್ಮ ಸಣ್ಣ ಸಮಸ್ಯೆಯಿಂದ ಪ್ರಾರಂಭಗೊಂಡು ಶೀತ, ಕೆಮ್ಮ, ತಲೆನೋವಿನ ಸಮಸ್ಯೆಗಳಿಂದ ಪ್ರಾರಂಭಗೊಂಡು ಮಹಾಮಾರಿಯಾದಂತಹ ಕ್ಯಾನ್ಸರ್ನವರೆಗೂ ಕೂಡ ಇವತ್ತು ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಎಲ್ಲಿಂದ ಹೆಚ್ಚಾಗ್ತಾ ಇದೆ, ಯಾಕೆ ಹೆಚ್ಚಾಗ್ತಾ ಇದೆ, ಯಾಕೆ ಪರಿಸ್ಥಿತಿ ಹೀಗೆ ಆಗ್ತಾ ಇದೆ ಅಂತ ಹೇಳಿ ಅವಲೋಕನ ಮಾಡಬೇಕು ಹೋದ್ರೆ, ನಮ್ಮ ಭೂಮಿಯ ಆಳದ ಅಂದರೆ ಅಂತರ್ಜಲದ ಮಟ್ಟದಿಂದ ಪ್ರಾರಂಭಗೊಂಡು ಮೇಲಿನ ಆಕಾಶದವರೆಗೂ ಕೂಡ ಇವತ್ತಿನ ವಾತಾವರಣ ಅನ್ನುವಂಥದ್ದು ಕಲುಷಿತಗೊಂಡಿದೆ. ಎಲ್ಲಿವರೆಗೆ ಹೇಳಿದ್ರೆ, ನಾವು ಮುಂಚೆಲ್ಲ ನಾವು ಹೇಳ್ತಿದ್ವಿ ಏನು ಏಪ್ರಿಲ್ ಮೇ ಬಿಸಿಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಬಿಸಿಲು ಅಂತ. ಹಿಂದೆ ಏನು ನಾವು ಆ ಬಿಸಿಲನ್ನ ತಡ್ಕೊಳ್ತಾ ಇದ್ವಿ, ಆ ಬಿಸಿಲಿಗಿಂತ ಏನೀಗ ನವೆಂಬರ್ ನಡೀತಾ ಇದೆ, ಈಗಲೇ ನಮಗೆ 10:30-11 ಗಂಟೆಗೆ ಹೊರಗಡೆ ಹೋದ್ರೆ ಆ ಸೂರ್ಯನ ಶಾಖಗಳನ್ನ ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮ್ಮ ಚರ್ಮಗಳು ಕೂಡ ಅದನ್ನ ಆ ಶಾಖವನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಕೇಳಿದ್ರೆ, ಓಝೋನ್ ಪದರವು ಕೂಡ ಏನಾಗಿದೆ, ಸಮಸ್ಯೆಯಿಂದಾಗಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯನ್ನ ಸ್ಪರ್ಶಿಸ್ತಾ ಇದೆ. ಭೂಮಿಯನ್ನ ಸ್ಪರ್ಶಿಸುವಾಗ ಎಲ್ಲವೂ ಅಂದ್ರೆ ಮಾನವನಿಂದ ಪ್ರಾರಂಭಗೊಂಡು ಪ್ರತಿಯೊಂದು ಜೀವಿ ಇರ್ಬೋದು ಅಥವಾ ಭೂಮಿಯ ಸತ್ವಗಳಿರ್ಬೋದು ಎಲ್ಲವೂ ಕೂಡ ಹಾನಿಯಾಗ್ತಾ ಇದೆ ಅಂತ. ಇವತ್ತು ನಾವೆಲ್ಲ ಹೆಚ್ಚು ಅಂದ್ರೆ ಸರ್ ಅಂತ ಹೇಳಿದ್ರು, ನಮ್ಮ ಶರೀರ ಅನ್ನುವಂಥದ್ದು 80% ಭಾಗ ನೀರಿನಿಂದ ತುಂಬಿಕೊಂಡಿದೆ ಅಂತ ಗೊತ್ತಿದೆ ಅಲ್ವಾ? 80% ಕೂಡ ನೀರಿನಿಂದ ತುಂಬಿಕೊಂಡಿದೆ. 5 ವರ್ಷದ ಹಿಂದೆ ನಮ್ಗೇನಾದ್ರೂ ಅನಾರೋಗ್ಯ ಸಮಸ್ಯೆಗಳು ಪ್ರಾರಂಭಗೊಂಡು ನಾವು ವೈದ್ಯರ ಹತ್ರ ಹೋದಾಗ ವೈದ್ಯರು ಹೇಳ್ತಾ ಇದ್ರು,
ಏನು ಕೇಳಿದರೆ, ನೀವು ಸರಿಯಾಗಿ ನೀರು ಕುಡೀರಿ, ನಿಮಗೆ ಯಾವ ಸಮಸ್ಯೆಗಳು ಕೂಡ ಬರುವುದಿಲ್ಲ. ಅದೇ ನಾವು ಈಗ ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಹೇಳ್ತಾರೆ ನೀವು ಬಿಸಿ ನೀರು ಕುಡೀರಿ, ಹೌದಲ್ವಾ? ಯಾಕೆ 5 ವರ್ಷದ ಹಿಂದೆ ಸರಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ರು, ಈಗ ಯಾಕೆ ಬಿಸಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ದಾರೆ? ಒಂದು ಕ್ವಶನ್ಸ್ ಅದು. ಇನ್ನೊಂದು ಬಹಳ ಮುಖ್ಯವಾಗಿ ಏನು ಕೇಳಿದ್ರೆ, ನಾವು ಕುಡಿಯುವ ನೀರು ಪರಿಶುದ್ಧವೇ? ನೀವು ಬಳಸಿರುವಂತ ನೀರನ್ನೆಲ್ಲ ತಂದಿದ್ದೀರಿ. ನಮ್ಮ ನೋಟಕ್ಕೆ ಅಂದ್ರೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟ ನೋಡುವುದಾದ್ರೆ ಎಲ್ಲವೂ ಕೂಡ ಒಂದೇ ಕಲರ್ ಇದೆ, ಹೌದಲ್ವಾ? ಎಲ್ಲ ನೀರು ಒಂದೇ ಅಂತ ನಾವು ನಮ್ಮ ಮನಸ್ಸಿಗೆ ಅಥವಾ ನಮ್ಮನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ, ಹೌದು ನಾವು ಕುಡಿಯುವ ನೀರು ಪರಿಶುದ್ಧ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿದೆ ಅದನ್ನ ನಾವು ತಿಳ್ಕೊಳ್ಬೇಕು. ಇವತ್ತು ಪ್ರತಿಯೊಂದು ಕಾಯಿಲೆಗೂ ಕೂಡ ಮೂಲ ಯಾವುದು ಕೇಳಿದ್ರೆ ಅಸಿಡಿಕ್, ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಗ್ಯಾಸ್ಟ್ರಿಕ್ ಎಲ್ಲಿಂದ ಬರುತ್ತೆ? ನಾವು ಹೀಗೆ ಕೇಳಿದಾಗ, ಜನರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಸರ್ ನಾವು ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಾಗೆ ಜಾಸ್ತಿ ಆಲೂಗಡ್ಡೆಯನ್ನು ತಿಂತೇವೆ, ಜಾಸ್ತಿ ಬೇರೆ ತರಕಾರಿ, ಗ್ಯಾಸ್ ಉತ್ಪಾದನೆ ಮಾಡುವಂಥ ತರಕಾರಿಗಳನ್ನು ತಿಂತೇವೆ, ಬೇಳೆ ಪದಾರ್ಥಗಳನ್ನು ತಿಂತೇವೆ, ಹಾಗಾಗಿ ಗ್ಯಾಸ್ ಜಾಸ್ತಿ ಆಗ್ತದೆ. ಅಲ್ಲ, ನಾವು ಸೇವನೆ ಮಾಡುವಂತಹ ಹೆಚ್ಚು ಯಾವ ವಸ್ತು ಯಾವುದು ಕೇಳಿದ್ರೆ ನೀರು. ಆ ನೀರೇ ಇವತ್ತು ಎಸಿಡಿಕ್ ಆಗ್ತದೆ. ಇವತ್ತು ಪೆಟ್ರೋಲ್ ಎಲ್ಲಿ ಸಿಗುತ್ತೆ ನಮಗೆ ಕೇಳಿದ್ರೆ ನಾವೆಲ್ಲ ಹೇಳ್ತೇವೆ ಬಂಕಲ್ಲಿ ಅಂತ. ಬಂಕಲ್ಲಿ ಎಲ್ಲಿಗೆ ಬರುತ್ತೆ? ಭೂಮಿಯಿಂದಲೇ ಪೆಟ್ರೋಲ್ ಅನ್ನು ತೆಗೆದು ಬಂಕಿಗೆ ತರಿಸ್ತಾರೆ. ಅಂದ್ರೆ ಭೂಮಿಯಲ್ಲೇ ಅಸಿಡಿಕ್ ಸಿಗ್ತಾ ಇದೆ. ಅಂದ್ರೆ ನೀರಿನ ಅಂತರ್ಜಲ ಮಟ್ಟ ಕಡಿಮೆ ಆಗ್ತಾ ಹೋದಾಗೆ ನೀರೇನಾಗುತ್ತೆ ಕೇಳಿದ್ರೆ ಅಸಿಡಿಕ್ ಆಗುತ್ತೆ. ಅಸಿಡಿಕ್ ಆಗ್ತಾ ಹೋದ ಹಾಗೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನ್ ನೀವು ತಗೊಳ್ಳಿ, ಡಿಸೆಂಬರ್ ಇಂದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತನಕವೂ ಕೂಡ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸ್ಟೋನ್ ಇರ್ಬೋದು, ಅಪೆಂಡಿಕ್ಸ್ ಸಮಸ್ಯೆ ಇರ್ಬೋದು, ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಕೇಳಿದ್ರೆ ನೀರಿನ ಅಂತರ್ಜಲ ಮಟ್ಟ ಕಡಿಮೆ ಅಂದ್ರೆ ಕೆಳಗಡೆ ಹೋಗುತ್ತೆ, ಆಗ ಸಮಸ್ಯೆಗಳ ಸೃಷ್ಟಿಯಾಗುತ್ತೆ. ನೀರು ಪರಿಶುದ್ಧವಾಗಿ ಇದೆಯೇ ಇಲ್ವಾ ಚೆಕ್ ಮಾಡೋದು ಹೇಗೆ? ಅದಕ್ಕೆ ನಾವು ಇವತ್ತು ಡೆಮೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನೀರಿನಲ್ಲಿ TDS, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ pH ಅನ್ನುವಂಥದ್ದು, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್, ಆ ಅಂಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ರಕ್ತದ ಕಣದಲ್ಲೂ ಕೂಡ, ನಮ್ಮ ದೇಹದಲ್ಲಿ ಹರಿಯುವಂಥ ರಕ್ತದಲ್ಲೂ ಕೂಡ pH ಪ್ರಮಾಣ ಎಷ್ಟಿರಬೇಕು ಕೇಳಿದ್ರೆ 7.46 pH ಲೆವೆಲ್ ಇರಲೇಬೇಕು. ಆ 7.46 pH ಲೆವೆಲ್ಗಿಂತ ಕಡಿಮೆ ಇರೋದನ್ನ ನಾವು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಆಟೋಮೆಟಿಕ್ಲಿ ಸಮಸ್ಯೆಗಳು ಸೃಷ್ಟಿಯಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಯಾವತ್ತು ರಕ್ತದ pH ನ ಪ್ರಮಾಣ 7.46 ಗಿಂತ ಕಡಿಮೆ ಆಗುತ್ತೋ ಆಗ ಆಟೋಮೆಟಿಕ್ಲಿ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ, ಅಂದ್ರೆ ಹದಗೆಡುತ್ತಾ ಹೋಗುತ್ತೆ. ಸೊ ಈಗ ನಾವು ಕುಡಿಯುವಂತ ನೀರಿನ ಪ್ರಮಾಣವನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಗುಣಮಟ್ಟವನ್ನ ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಆ ಕೆಲಸವನ್ನ ಮಾಡ್ಕೊಳ್ಳುವ ಸರ್ ಮಾತಾಡ್ತಾ ಹೇಳಿದ್ರು, ಇವತ್ತಿನ ದಿನದಲ್ಲಿ ಏನು ಹೇಳಿದ್ರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿಯು ಕೂಡ ಸಮಸ್ಯೆಗಳಾಗ್ತಾ ಇದೆ. ಯಾಕೆ ಹೇಳಿದ್ರೆ ನಾವು ತಿನ್ನುವಂತ ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಕೂಡ ಏನಾಗ್ತದೆ ಇವತ್ತು ಕೆಮಿಕಲ್, ಅಂದ್ರೆ ರಾಸಾಯನಿಕ ಪದಾರ್ಥಗಳ ಸಿಂಪಡಣೆಯೊಂದಿಗೆ ರೈತರು ಬೆಳೆಯನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನಾವು ತಿನ್ನುವಂತ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲೂ ಕೂಡ ಅದು ಪರಿಣಾಮವನ್ನ ಬೀರ್ತಾ ಇದೆ. ಇವತ್ತು ಈ ಒಳ್ಳೆ ನೀರನ್ನ ಕುಡಿಯುವುದು ಹೇಗೆ? ನಾವೆಲ್ಲ ನಿಮಗೆ ಗೊತ್ತಿರ್ಬೋದು, ಚಿಕ್ಕವರಿದ್ದಾಗ ಅಥವಾ ನಾವು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹೇಳ್ತಾರೆ ಬಿಸಿ ನೀರು ಕುಡೀರಿ ಅಂತ. ಬಿಸಿ ನೀರು ಕುಡೀರಿ ಅಂತ ಹೇಳಿರುವಾಗಲೂ ಕೂಡ ಬಿಸಿ ನೀರನ್ನ ಕಾಯಿಸಿ ಕುಡಿಲಿಕ್ಕೂ ಕೂಡ ಒಂದು ಪ್ರಮಾಣ ಇದೆ. ಯಾವ ಪ್ರಮಾಣದಲ್ಲಿ ಬಿಸಿ ನೀರನ್ನ ಕಾದಿಸಿ ಕುಡಿಬೇಕು? ಡಾಕ್ಟರ್ ಹೇಳ್ತಾರೆ ಬಿಸಿ ನೀರನ್ನ ಆರಿಸಿ ಕುಡೀರಿ, ಕಾದಿದ ಹಾಲನ್ನ ಬೆಚ್ಚ ಮಾಡಿ ಕುಡೀರಿ ಅಂತ. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಹೇಳಿದ್ರೆ, ಬಿಸಿ ನೀರು ಕುಡಿಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್ ಅಂತ ಹೇಳಿ ಗ್ಯಾಸ್ ಮೇಲೋ ಅಥವಾ ಸ್ಟವ್ ಮೇಲೋ ನೀರನ್ನು ಇಡ್ತೇವೆ. ಅದು ಬೆಚ್ಚ ಆದ ತಕ್ಷಣ ಗ್ಯಾಸ್ ಅನ್ನು ಆಫ್ ಮಾಡ್ತೇವೆ ಅಥವಾ ಸ್ಟವ್ ಆಫ್ ಮಾಡ್ತೇವೆ, ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಲ್ಲ, ಸೈನ್ಸ್ ಪ್ರಕಾರ ಬಾಯ್ಲಿಂಗ್ ಸ್ಟೇಜ್ ಪ್ರಾರಂಭ ಆಗಿ ನೀರು ಕುದಿಯಲಿಕ್ಕೆ ಪ್ರಾರಂಭಗೊಂಡು ಮಿನಿಮಮ್ 20 ನಿಮಿಷ ಅದು ಬಾಯ್ಲಿಂಗ್ ಸ್ಟೇಜ್ ಅಲ್ಲಿ ಕುದಿಬೇಕು. ಮಿನಿಮಮ್ 20 ನಿಮಿಷ ನೀರು ಬಾಯ್ಲಿಂಗ್ ಸ್ಟೇಜ್ ಅಲ್ಲಿ ಕುದಿಬೇಕು. ಆ ನಂತರ ಆ ಕುದಿದ ನೀರನ್ನ ಆರಿಸಿ ಬೆಚ್ಚ ಮಾಡಿ ಕುಡಿಬೇಕು. ಆಗ ಮಾತ್ರ ನಮ್ಮ ಆರೋಗ್ಯಕ್ಕೆ ಅದು ಪ್ರಯೋಜನವನ್ನು ಕೊಡ್ತಾ ಹೋಗುತ್ತೆ ಅಂತ. ಇಲ್ಲಾಂದ್ರೆ ಅದು ಕೂಡ ವಿಷ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಈಗ ಅದನ್ನ ಮಾಡಲಿಕ್ಕೆ ನಾವು ಹೇಳಿದ್ರೆ ಅಂದ್ರೆ ಈ ಮಾಹಿತಿಗಳನ್ನೆಲ್ಲ ನಾವು ಕೊಡ್ತಾ ಹೋದಾಗ ಕ್ವಶನ್ಸ್ ಬರುತ್ತೆ. ಸರ್ ಗ್ಯಾಸ್ ರೇಟ್ ಈಗ 1,000 ಆಗಿದೆ, ಅದನ್ನ ಹೇಗೆ 20 ನಿಮಿಷಕ್ಕೆ ಕುದಿಸ್ಬೇಕಂದ್ರೆ ಸರ್
ಆಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ನಮ್ಮನ್ನು ಕಾಡುತ್ತೆ. ಭಗವಂತ ಪ್ರತ್ಯಕ್ಷ ಆಗಿ ಕೇಳ್ತಾನಂದ್ರೆ ಒಂದು ಕಡೆಯಲ್ಲಿ 10 ಲಕ್ಷ ದುಡ್ಡು ನೀಡ್ತಾನೆ, ಇನ್ನೊಂದು ಕಡೆಯಲ್ಲಿ ನಿನ್ನ ಜೀವಮಾನ ಪೂರ್ತಿ ಸಂಪೂರ್ಣ ಆರೋಗ್ಯವನ್ನು ಕೊಡ್ತಾನೆ. ಈ 2 ವರಗಳಲ್ಲಿ ಯಾವ ವರ ನಿನಗೆ ಬೇಕು ಅಂತ. ಆಗ ಬುದ್ಧಿವಂತ ಏನ್ ಮಾಡ್ತಾರೆ? 10 ಲಕ್ಷ ಕೇಳ್ತಾರ? ಇಲ್ಲ, ಜೀವಮಾನ ಪೂರ್ತಿ ನಮ್ಮ ಆರೋಗ್ಯವನ್ನು ಸುರಕ್ಷತೆಯಾಗಿ ಇಟ್ಟುಕೊಳ್ಳುವಂತ ವರವನ್ನು ಕೊಡುವಂತ. ಇವತ್ತಿನ ನಮ್ಮ ಸ್ಥಿತಿಗತಿ ಏನಾಗಿದೆ ಕೇಳಿದ್ರೆ, ದುಡ್ಡು ಮಾಡಬೇಕು ಅಂತ ಹಗಲಿರುಳು ಶ್ರಮ ಪಡ್ತೇವೆ, ಆರೋಗ್ಯವನ್ನ ಹಾಳು ಮಾಡ್ತೇವೆ. ಆರೋಗ್ಯವನ್ನ ಹಾಳು ಮಾಡಿಕೊಂಡು ಇಷ್ಟು ದುಡ್ಡನ್ನು ಕೂಡಿಟ್ಟಿದ್ದೇವೆ. ನಂತರ ನಮ್ಮ ಆರೋಗ್ಯ ಹಾಳಾಗಿರುತ್ತೆ. ಆರೋಗ್ಯವನ್ನ ಸರಿಪಡಿಸ್ಕೊಳ್ಬೇಕು ಅಂತ ಕೂಡಿಟ್ಟ ದುಡ್ಡುಗಳನ್ನೆಲ್ಲ ಏನ್ ಮಾಡ್ತೇವೆ? ಖರ್ಚು ಮಾಡ್ತೇವೆ. ಹಾಗಾಗಬಾರ್ದು. ಏನ್ ಮಾಡ್ಬೇಕು ಹೇಳಿದ್ರೆ, ನಮ್ಮ ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ತನ್ಮೂಲಕ ನಾವು ಕೂಡ ಸಂಪಾದನೆಗೆ ಇಡಬೇಕು ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಈ ಮಾತನ್ನು ಯಾಕೆ ಹೇಳಿದ್ರೆ, ಇವತ್ತು ನಮ್ಮ ಪರಿಸರ ಅನ್ನೋದಷ್ಟು ಹಾಳಾಗಿದೆ. ನಮ್ಮ ಕೆಲವರು ಆತ್ಮೀಯರು ಕೇಳ್ತಾರೆ ಕ್ವಶನ್ಸ್. ಏನ್ ಕೇಳಿದ್ರೆ, ಸರ್ ಹಿಂದಿನವರೆಲ್ಲ ಇಂಥ ನಮ್ಮ ಈಗ ಫೆಸಿಲಿಟೀಸ್ ಬಗ್ಗೆ ಹೇಳಿದಾಗ ಹೇಳ್ತಾರೆ, ಇಂಥ ನೀರನ್ನೇ ಕುಡಿದು ಬದುಕಿದ್ರು ಅಂತ. ಖಂಡಿತ ಇಲ್ಲ. ಯಾಕೆ ಕೇಳಿದ್ರೆ, ಪರಿಶುದ್ಧವಾದ ವಾತಾವರಣ ಇತ್ತು, ಪರಿಶುದ್ಧವಾದಂತಹ ಗಾಳಿ ಸಿಗ್ತಾ ಇತ್ತು, ಹಾಗೆ ಪರಿಶುದ್ಧವಾದ ನೀರು ಕೂಡ ಸಿಗ್ತಾ ಇತ್ತು. ಹಂತ ಹಂತವಾಗಿ ನೀವೆಲ್ಲರೂ ಹೇಳಿರ್ಬೋದು, ಡೆಲ್ಲಿ ನಮ್ಮ ರಾಷ್ಟ್ರದ ಏನು ಹೃದಯವಾಗ ಡೆಲ್ಲಿಯಲ್ಲಿ ಏನಂತ ಹೇಳಿದ್ರೆ ಹೊಗೆಯಿಂದ ತುಂಬಿಕೊಂಡು ಹೋಗಿದೆ. ಇತ್ತೀಚೆಗೆ ಬೆಂಗಳೂರು ಕೂಡ ಉಸಿರಾಡಲಿಕ್ಕೂ ಹೊರಗೆ ಬಂದು ಉಸಿರಾಡಲಿಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕೆ ಕೇಳಿದ್ರೆ, ಒಂದು ಮನೆಯಲ್ಲಿ ಒಂದು ವೆಹಿಕಲ್ ಇದ್ದದ್ದು ಈಗ 4 ಆಗ್ತದೆ, ಮುಂದಿನ ದಿನದಲ್ಲಿ 6 ಆಗುತ್ತೆ. ಹಾಗೆ ಏನಾಗುತ್ತೆ, ವಾಹನಗಳು ಹೊರಗೆ ಹಾಕುವಂತ ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳು ವಾತಾವರಣವನ್ನ ಸೇರಿಕೊಂಡು ಪರಿಸರ ಹಾಳಾಗುತ್ತೆ. ಆಗ ಪರಿಶುದ್ಧದ ಯಾವುದೂ ಸಿಗುವುದಿಲ್ಲ. ಹೀಗೆ ಎಲ್ಲವೂ ಕೂಡ ಕಲುಷಿತ ಆದಾಗ ಯಾವುದನ್ನ ನಾವು ಪರಿಶುದ್ಧವಾಗಿ ಪುನಃ ಪಡಿಬಹುದು ಅಂತ ಏನು ಸಂಶೋಧನೆ ಇಳಿದಾಗ ಸಿಕ್ಕಿದ್ದು ಒಂದೇ. ಗಾಳಿಯನ್ನಂತೂ ನಾವು ಪರಿಶುದ್ಧವಾದ ಗಾಳಿಯನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾವೇನು ಈಗ ಎಲೆಕ್ಟ್ರಾನಿಕ್ ಗಾಳಿಯನ್ನು ತಗೊಳ್ತಾ ಇದ್ದೇವೆ, ಇದು ಕೂಡ ನಮ್ಮ ಆರೋಗ್ಯಕ್ಕೆ ಹಾನಿಕರವೇ. ನೀವು ಒಂದು ಚೆಕ್ ಮಾಡಿ ನೋಡಿ, ಈಗ ಫ್ಯಾನಿನ ನೇರ ಅಡಿಭಾಗದಲ್ಲಿ 3 ತಿಂಗಳು ಮಲಗಿ ನಿಮಗೆ ಅಸ್ತಮಾ ಕಾಯಿಲೆಯಿಂದ ನಿಮ್ಮನ್ನು ರಕ್ಷಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಎಲೆಕ್ಟ್ರಾನಿಕ್ ಗಾಳಿ ನಮ್ಮನ್ನು ಅಷ್ಟು ಏನು ಕಾಡುತ್ತೆ ಅಂತ. ಹಾಗೆ ವಾತಾವರಣವನ್ನು ಕೂಡ ಪುನಃ ಪರಿಶುದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀರನ್ನ ಪರಿಶುದ್ಧ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಸಂಶೋಧನೆಗಳಿದ್ದಾಗ ಒಂದು ಸಿಕ್ಕಿದೆ ಅಂತ ಹೇಳಿದ್ರೆ, ನೀರನ್ನ ಫಿಲ್ಟರ್ ಮಾಡಿ ಅದನ್ನ ಪರಿಶುದ್ಧವಾಗಿ ನಾವು ಕುಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಆ ನಂತರ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ವಿಭಾಗದ ರೀತಿಯಲ್ಲಿ ನೀರನ್ನ ಫಿಲ್ಟರ್ ಮಾಡಿ ಕುಡಿಯುವಂತ ವಿಧಾನವನ್ನ ಕಂಡುಕೊಂಡ್ರು. ಹಾಗೆ ಕಂಡುಕೊಳ್ತಾ ಮುಂದುವರಿತಾ ಬರೋದು ಎಲ್ಲಿವರೆಗೆ ಕೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಕೂಡ ಪರಿಶುದ್ಧ ನೀರು ಕುಡಿಬೇಕು ಅಂತ ಹೇಳಿದ್ರೆ ಫಿಲ್ಟರ್ ನೀರನ್ನು ಕುಡಿತಾರೆ. ನಾವು ಒಂದು 5-6 ವರ್ಷದ ಹಿಂದುಗಡೆ ಯಾವ್ದಾದ್ರು ಒಂದು ಊರಿಗೆ ಹೋದಾಗ, ಪ್ರವಾಸಕ್ಕೆ ಹೋದಾದ್ರು ಅಥವಾ ವೃತ್ತಿಯ ಮೇಲೆ ನಾವು ಬೇರೆ ಊರಿಗೆ ಹೋದಾಗ ನಾವು ಯಾವ ನೀರು ಅಲ್ಲಿ ಸಿಗುತ್ತೆ ಆ ನೀರನ್ನು ಕುಡಿತಾ ಇದ್ವಿ. ಈಗ ಏನ್ ಮಾಡ್ತಾರೆ, ಒಂದು ಪ್ರವಾಸಕ್ಕೆ ಹೋಗಿದ್ದೇವೆ, ಇನ್ನೊಂದು ಊರಿಗೆ ಹೋಗಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿಯೇ ನೀರನ್ನ ಕುಡಿತೇವಾ? ಖಂಡಿತ ಇಲ್ಲ. ಏನ್ ಮಾಡ್ತಾರೆ, ಬಿಸ್ಲೇರಿ ಬಾಟಲ್ ಅಥವಾ ಬೇರೆ ಬೇರೆ ಕಂಪನಿಯ ಫಿಲ್ಟರ್ ಆದ ನೀರನ್ನ ನಾವು ಬಳಕೆ ಮಾಡ್ತೇವೆ. ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಬೇರೆ ಬೇರೆ ನೀರನ್ನ ಕುಡಿದಾಗ ನಮ್ಮ ಆರೋಗ್ಯ ಕೆಡ್ತಾ ಹೋಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ. ಹಾಗೆ ಫಿಲ್ಟರ್ನ ಬಳಕೆ ಮಾಡ್ತಾ ನಮ್ಮ ಸಮಸ್ಯೆಗಳನ್ನು ಕೂಡ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಗೆ ಫಿಲ್ಟರ್ ನೀರನ್ನ ಕೊಡ್ತಾ ಇದ್ರು. ಒಂದು ಕೆಲವು ಭಾವನೆಗಳಿದೆ, ಹೇಳಿರ್ತಾರೆ ಫಿಲ್ಟರ್ ನೀರು ಒಳ್ಳೇದಲ್ಲ. ಯಾಕೆ ಅಂತ ಕೇಳಿದ್ದೀರಾ? ಇಲ್ಲ. ಯಾಕೆ ಕೇಳಿದ್ರೆ, ನೀರಿನಲ್ಲಿ pH ಲೆವೆಲ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. pH ಲೆವೆಲ್ ನಮ್ಮ ನಾರ್ಮಲ್ ನೀರಲ್ಲಿ 7 ಇದ್ರೆ, ಅಂದ್ರೆ 7 pH ಲೆವೆಲ್ ಇದ್ರೆ ಫಿಲ್ಟರ್ ಆಗುವಾಗ ಏನಾಗುತ್ತೆ ಹೇಳಿದ್ರೆ, ಆ pH ಲೆವೆಲ್ ನಾರ್ಮಲ್ ಫಿಲ್ಟ್ರೇಷನ್ ಅಲ್ಲಿ pH ಲೆವೆಲ್ ಅನ್ನೋದು 0.5 ಕಡಿಮೆ ಆಗುತ್ತೆ. ಯಾಕೆ ಕೇಳಿದ್ರೆ, ನೀರಿನಲ್ಲಿ ಇರುವಂತಹ ಕಲ್ಮಶಗಳನ್ನ, ನೀರಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನೆಲ್ಲ ಫಿಲ್ಟರ್ ಏನ್ ಮಾಡುತ್ತೆ, ಫಿಲ್ಟರ್ ಆಗುವಾಗ ಹೊರಗಾಗುತ್ತೆ. ಆ ಹೊರಗೆ ಹಾಕುವಾಗ ಏನಾಗುತ್ತೆ ಕೇಳಿದ್ರೆ, ಅದರಲ್ಲಿರುವಂತಹ pH ಅಂಶವೂ ಕೂಡ 0.5% pH ಪ್ರಮಾಣ ನೀರಿಂದ ಹೊರಗಡೆ ಹೋಗುತ್ತೆ. ಅಲ್ಲಿ ಆಗ್ತಾ ಇರುತ್ತೆ. ಜಸ್ಟ್ ನಾನು ಆರೋಗ್ಯ ಬೆನಿಫಿಟ್ಸ್ ಬಗ್ಗೆ ಒಮ್ಮೆ ನಿಮಗೆ ತಿಳಿಸ್ಕೊಳ್ತೇನೆ.
ಹೇಳಿದ್ರು ಸರ್, ಆಲ್ಕಲೈನ್ ವಾಟರ್ನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಅಸಿಡಿಕ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬಹುದು. ಜೊತೆಗೆ ನಮ್ಮ ಆಲ್ಕಲೈನ್ ವಾಟರ್ನ ಕುಡಿಯೋದ್ರಿಂದ ಏನಾಗುತ್ತೆ ಹೇಳಿದ್ರೆ ಹೆಡ್ಏಕ್ ಸಮಸ್ಯೆಗಳಿರುವಂಥದ್ದು ಇರ್ಬೋದು, ಹಾಗೆ ಆಕ್ಟಿವ್ನೆಸ್ ಇರ್ಬೋದು, ಮತ್ತೆ ನೆನಪಿನ ಶಕ್ತಿ. ಹಾಗೆ ಕೆಲವೆಲ್ಲ ಮಕ್ಕಳು ಹೇಳ್ತಾರೆ, ಏನ್ ಹೇಳಿದ್ರೆ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಕ್ಕಳು ಬೆಳಗಿಂದ ಸಂಜೆವರೆಗೆ ಹೋಗ್ತಾರೆ, ಆದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ ಬರಲ್ಲ. ಯಾಕೆ ಹೇಳಿದ್ರೆ ನೆನಪಿನ ಶಕ್ತಿಯ ಕೊರತೆ ಇರುತ್ತೆ. ನೀವು ಆಲ್ಕಲೈನ್ ವಾಟರ್ನ ಕುಡಿದಾಗ ನೆನಪಿನ ಶಕ್ತಿಯಿಂದ ಪ್ರಾರಂಭಗೊಂಡು ಹೆಡ್ಏಕ್ ಇರ್ಬೋದು, ತಲೆನೋವು ಇರ್ಬೋದು, ಹೆಡ್ಏಕ್, ಗಂಟಲು ನೋವಿನ ಸಮಸ್ಯೆ, ಕಫ, ಅಸ್ತಮ, ಗಂಟು ನೋವಿನ ಸಮಸ್ಯೆ. ಇವತ್ತು ಈ ಹಿಂದೆ ಗಂಟು ನೋವು ಯಾರಿಗೆ ಬರ್ತಾ ಇದೆ ಕೇಳಿದ್ರೆ 70-60 ವರ್ಷ ದಾಟಿದ ಮೇಲೆ ಪ್ರಾರಂಭ ಆಗ್ತಿತ್ತು. ಈಗ 40 ವರ್ಷ ದಾಟಿದ ತಕ್ಷಣ ಗಂಟು ನೋವಿನ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ವೈದ್ಯರ ಹತ್ರ ಹೋದಾಗ ಹೇಳ್ತಾರೆ ನಿಮ್ಮ ಮೂಳೆ ಸವದಿದೆ ಅಂತ. ಹೇಗೆ ಸವಿಯುತ್ತೆ? ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ ಪವರ್ ಕಡಿಮೆ ಆದಾಗ ಏನಾಗುತ್ತೆ ಹೇಳಿದ್ರೆ ಮೂಳೆಗಳು ಸವಿಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಮಸ್ಯೆಯನ್ನು ಕೂಡ ನೀವು 6 ತಿಂಗಳಲ್ಲಿ ಪರಿಹರಿಸಿಕೊಳ್ಬಹುದು. ಹೇಗೆ ಕೇಳಿದ್ರೆ ಆಲ್ಕಲೈನ್ ವಾಟರ್ನ ಕುಡಿಯುವುದರ ಮೂಲಕ. ಅಂದ್ರೆ ಆಲ್ಕಲೈನ್ ವಾಟರ್ ಏನು ಮಾಡುತ್ತೆ ಹೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಏನು ಪೌಷ್ಟಿಕಾಂಶಗಳಿರುತ್ತೆ, ಅಂದ್ರೆ ನೀರಿನಲ್ಲಿ ಏನೇನು ಪೌಷ್ಟಿಕಾಂಶಗಳು ಇರಬೇಕು ಅದನ್ನ ಕೊಡುವಂತ ಅಂತ ನಾನು ಆಗ್ಲೇ ಹೇಳಿದೆ. ಇದು ನಿಮಗೆ ಮೆಡಿಕಲ್ ಕೂಡ ಸಿಗುತ್ತೆ, ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ನೀರಿಗೆ ಹಾಕಿದ ತಕ್ಷಣ ಆ ನೀರಲ್ಲಿ ಯಾವ ಯಾವ pH ಲೆವೆಲ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಕಲರ್ ಕೊಟ್ಟಿದ್ದಾರೆ ನಿಮ್ಗೆ, ಅಲ್ಲಿ ಬ್ಯಾನರ್ ಹಾಕಿದ್ದಾರೆ ನೋಡಿ, pH ಟೆಸ್ಟಿಂಗ್ ಅಂತ. ಆಯಾ ಕಲರ್ಸ್ ಬರುತ್ತೆ, ಇಲ್ಲಿ ಕೂಡ ಇದೆ ನೋಡಿ ಈಚೆಗೆ ಆಯಾ ಕಲರ್ಸ್ ಬರುತ್ತೆ, ಯಾವ ಕಲರ್ಸ್ ಯಾವ ಲೆವೆಲ್ ಅಲ್ಲಿ ಬರುತ್ತೆ ಅಂತ. ಇದು pH ವೆರಿ ಇಂಪಾರ್ಟೆಂಟ್. ನಾನು ಆಗಲೇ ಹೇಳಿದೆ ನಮ್ಮ ರಕ್ತದಲ್ಲೂ ಕೂಡ 7.46 pH ಲೆವೆಲ್ ಇರಲೇಬೇಕು ಅಂತ. ನಾವು ಕುಡಿಯುವಂತ ನೀರು ಎಷ್ಟು pH ಲೆವೆಲ್ ಇರಬೇಕು ಹೇಳಿದ್ರೆ ಗವರ್ಮೆಂಟ್ ಲ್ಯಾಬ್ ರಿಪೋರ್ಟ್ ಪ್ರಕಾರ 6.5 pH ಲೆವೆಲ್ ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದೆ ಅದು ಅಂದ್ರೆ ಆರೋಗ್ಯಕ್ಕೆ ಹಾನಿಕಾರಕ, ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರು ಅಂತಾನೆ ಸರ್ಟಿಫೈಡ್ ಕೊಡುತ್ತೆ. ಯಾವುದು ಕೇಳಿದ್ರೆ ನಮ್ಮ ಗವರ್ಮೆಂಟ್ ಲ್ಯಾಬ್. ಓಕೆ, ಇದನ್ನ ಚೆಕ್ ಮಾಡುವ ಯಾವ್ಯಾವ ನೀರು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿ. ಇದು ನಾವು ಇಲ್ಲಿಯ ನಾರ್ಮಲ್ ನೀರು, ರಾ ವಾಟರ್. ಇಲ್ಲಿದು ಇದನ್ನೀಗ ಫಿಲ್ಟರ್ ಆಗಿ ಬಂದಿರುವಂತಹ ನೀರು. ಗೊತ್ತಾಗ್ತಾ ಇದೆಯಾ? ಮಧ್ಯೆ ಇದೆ. ಓಕೆ, 6.5 ನ ಮಧ್ಯೆ ಇದೆ. ಯಾವ್ದಿದು? ನಮ್ಮ ರಾ ವಾಟರ್ನ pH ಲೆವೆಲ್. ಓಕೆ, ಈಗ ನಮ್ಮ ಫಿಲ್ಟರ್ ಅದೇ ನೀರನ್ನ ಫಿಲ್ಟರ್ ಮಾಡಿದ್ದೇವೆ. ಈಗ ಎಷ್ಟು pH ಲೆವೆಲ್ ಬರುತ್ತೆ ನಾವು? ಈಗ ಎಷ್ಟಿದೆ? ಓಕೆ, ಇದೇ ನೀರು 6.5 ಇತ್ತು. ಆಲ್ಕಲೈನ್ ಫಿಲ್ಟ್ರೇಷನ್ ಆದ ನಂತರ ನಮ್ಮ ದೇಹಕ್ಕೆ ಯಾವ pH ಲೆವೆಲ್ ಬೇಕು ಅಂತ ನೋಡಬೇಕು. ಯಾವ ಕಂಪನಿ ಬೇಡ, ನಮ್ಮ ಅದಕ್ಕೆ ವೈಟ್ ಸ್ಟಿಕ್ಕರ್ ಹಾಕಿದ್ದೇವೆ. ಓಕೆ, ಯಾಕಂದ್ರೆ ಅದು ನಾವು ಯಾವ ದೋಷಣೆ ಮಾಡಲಿಕ್ಕೆ ಕೊಟ್ಟಿಲ್ಲ, ಯಾರು ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಇದನ್ನು ಓಪನ್ ಮಾಡಲಿಲ್ಲ. ಈಗ ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಇದೆ, ಇದಕ್ಕೆ pH ಅನ್ನು ಹಾಕ್ತಾ ಇದ್ದೇವೆ. ನೋಡುವ ಇದು ಯಾವ ಪ್ರಮಾಣದ pH ಲೆವೆಲ್ ಅಲ್ಲಿ ಬರುತ್ತೆ ಅಂತ. ಯಾವ ಕಲರ್ ಇದೆ? ರೈಟ್. ಅಂದ್ರೆ ಎಷ್ಟರಲ್ಲಿದೆ? 3 ಇದೆ. ಅಂದ್ರೆ ಸಾಫ್ಟ್ ಡ್ರಿಂಕ್ಸ್ ಅನ್ನು ಕುಡಿದ್ರೆ 20 ಗ್ಲಾಸ್ ಆಲ್ಕಲೈನ್ ವಾಟರ್ ಕುಡಿಬೇಕು. ಆಗ ನಮ್ಮ ಬ್ಲಡ್ಡಿನ pH ಲೆವೆಲ್ ಇದು ಕುಡಿಯುವ ಮುಂಚೆ ಎಷ್ಟಿತ್ತು ಅಷ್ಟಕ್ಕೆ ಬಂದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, pH ಲೆವೆಲ್ ಅನ್ನುವಂಥದ್ದು ಕಡಿಮೆ ಆಗ್ತಾ
ಆಗ್ತಾ ಹೋಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಸುಮ್ಮನೆ ಇಲ್ಲ ಏನೇ ಯಾರು ಕೂಡ ಹೇಳಿದ್ರು ಕೂಡ ಅದಕ್ಕೊಂದು ಕಾರಣ ಇರುತ್ತೆ ಅಂತ. ಹಾಗಾಗಿ ಹೇಳುವಂಥದ್ದು ಸಾಫ್ಟ್ ಡ್ರಿಂಕ್ಸ್ ಕುಡಿಯುವಂಥದ್ದನ್ನ ಕಡಿಮೆ ಮಾಡಬೇಕು ಅಂತ. ಓಕೆ, ಇದು ಒಂದು ರೀತಿಯ ಡೆಮೋ. ಇನ್ನು ನೀವು ತಂದಂಥ ನೀರನ್ನ ಮತ್ತೆ ನಾವು ಡೆಮೋ ಮಾಡುವ ಯಾವ್ಯಾವ ನೀರು ಯಾವ್ಯಾವ pH ಸ್ಟೇಜ್ ಇದೆ ಅಂತ. ನಾನು ಆಗಲೇ ಹೇಳಿದೆ 6.5 ಗಿಂತ ಕಡಿಮೆ ಇದ್ರೆ ಅದನ್ನ ಕುಡಿಯಲೇಬಾರದು ಅಂತ ಹೇಳ್ತಾರೆ. 7.5 ಅನ್ನುವಂಥದ್ದು ನಾರ್ಮಲ್ ನೀರು. ಆನಂತರ 7.5 ನಂತರ 8.5 9 ವರೆಗೆ ಏನು ಬರುತ್ತೆ ಅದು ಆಲ್ಕಲೈನ್ ವಾಟರ್ ಅಂತ. ಆ ಆಲ್ಕಲೈನ್ ವಾಟರ್ ನ ಕುಡಿದಾಗ ನಮ್ಮಲ್ಲಿರುವಂತ ಅನಾರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ, ಏನು ಹೆಲ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ನಾವೆಲ್ಲ ದಕ್ಷಿಣ ಕಡೆ ಹೋದಾಗ ನಾವು ಫಿಲ್ಟರೈಸೇಷನ್ ನೀರೇ ಕುಡಿತೇವೆ. ಬಿಸ್ಲೇರ್ ಇರ್ಬೋದು ಅಥವಾ ಬೇರೆ ಬೇರೆ ಕಂಪನಿ ನೀರು ಇರ್ಬೋದು. ಇದು ಕೂಡ pH ಲೆವೆಲ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡುವ. ಇದಕ್ಕೂ ಕೂಡ ಈಗ pH ಸೊಲ್ಯೂಷನ್ ಅಂತ ನೋಡುವ, ಚೆಕ್ ಮಾಡುವ. ಅಂದ್ರೆ ಲ್ಯಾಬಿನ ಸರ್ಟಿಫೈಡ್ ತಗೊಳ್ತಾರೆ. 6.5 ಗಿಂತ ಕಡಿಮೆ ಇದ್ರೆ ಏನು ಗೌರ್ಮೆಂಟ್ ಅವರಿಗೆ ಪರ್ಮಿಷನ್ ಕೊಡಲ್ಲ. ಯಾಕೆಂದ್ರೆ 6.5 ಗಿಂತ ಕಡಿಮೆ ಇದ್ರೆ ಅಂತ ನೀರನ್ನ ಕುಡಿಯಲೇಬಾರದು ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ 6.5ಗೆ ಯಾವ ಬರುತ್ತೆ ಅಂತ ಹೇಳಿ. ಹಾಗೆ ಫಿಲ್ಟರ್ ಆಗುವ ಮೊದಲು ಸ್ಟಡಿನ್ ಇರುತ್ತೆ. ಫಿಲ್ಟರ್ ಆದ್ಮೇಲೆ ಅಂದ್ರೆ ನಾರ್ಮಲ್ ಫಿಲ್ಟ್ರೇಷನ್ ಅಲ್ಲಿ ಏನಾದ್ರು ಕೇಳಿದ್ರೆ ಅದು 0.5 ಪ್ರಮಾಣದ pH ನ ಕಳೆದುಕೊಳ್ಳುತ್ತೆ. ಯಾಕೆ ಕೇಳಿದ್ರೆ ಹೇಗೆ ಇಲ್ಲಿ ವೇಸ್ಟ್ ವಾಟರ್ ಹೋಗ್ತಾ ಇದ್ದೀವಿ ಅಂದ್ರೆ ಕಲ್ಮಶಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಕಿಲ್ ಮಾಡಿರುವಂಥದ್ದು ಹೊರಗಡೆ ಹೋಗ್ತಾ ಇರುತ್ತೆ. ಅದರ ಜೊತೆಯಲ್ಲಿ pH ಅನ್ನು ಕೂಡ ಹೊರಗಡೆ ಹಾಕುತ್ತೆ. ಬಟ್ ಆಲ್ಕಲೈನ್ ವಾಟರ್ ಏನ್ ಮಾಡ್ತಾ ಕೇಳಿದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಆಕ್ಸಿಜನ್ ಪ್ರಮಾಣ ಇರ್ಬೋದು ಅದನ್ನೆಲ್ಲ ಕೊಡುವಂತ ಕೆಲಸ ಯಾವ್ದು ಮಾಡುತ್ತೆ, ಆಲ್ಕಲೈನ್ ವಾಟರ್ ಮಾಡುತ್ತೆ. ಹಾಗಾಗಿ pH ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅದು ಸಿಗುತ್ತೆ. ಈಗ ಇನ್ನೊಂದು ಡೆಮೋ ಮಾಡೋಣ. ಗುಣಲಕ್ಷಣಗಳು ಏನು ಕೇಳಿದ್ರೆ ಯಾವ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಯಾವ ನೀರಿನಲ್ಲಿ ಅಸಿಡಿಕ್ ಅಂಶ ಇರೋದಿಲ್ಲ, ಆ ನೀರಲ್ಲಿ ಈ ಲಿಕ್ವಿಡ್ ಅನ್ನು ಹಾಕಿದ ತಕ್ಷಣ ಏನಾಗುತ್ತೆ ಕೇಳಿದ್ರೆ ಇದು ತನ್ನ ಗುಣವನ್ನ ತೋರ್ಪಡಿಸ್ಕೊಳ್ಳುತ್ತೆ. ಯಾವ ನೀರಲ್ಲಿ ಅಸಿಡಿಕ್ ಇರೋದು, ಯಾವ ನೀರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದಿಲ್ಲೋ ಆ ನೀರಲ್ಲಿ ಇದು ಏನಂತ ಹೇಳಿದ್ರೆ ತಟಸ್ಥ ಆಗಿರುತ್ತೆ. ಇದು ಗುಣಲಕ್ಷಣ ತೋರಿಸ್ಕೊಳ್ಳಲ್ಲ. ನೋಡ್ಬೋದು ಇದು ನಮ್ಮ ನಾರ್ಮಲ್ ರಾ ವಾಟರ್. ಇದು ಡಿಸ್ಟಿಲೇ ಅಂದ್ರೆ ಫಿಲ್ಟರೈಸೇಷನ್ ನೀರು, ನಾರ್ಮಲ್ ಫಿಲ್ಟರೇಷನ್. ಈಗ ನಾನು ಆಗಲೇ ಹೇಳಿದೆ ಇದು ಯಾವುದೇ ಕಲರ್ ಇಲ್ಲ. ಕಲರ್ ಇದೆಯಾ? ಈಗ ಇಲ್ಲ. ಇದು ನೀರಿಗೆ ಹಾಕಿದ ತಕ್ಷಣ ಇದು ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುತ್ತೆ. ನೋಡುವ ಯಾವ್ಯಾವ ನೀರಲ್ಲಿ ಯಾವ್ಯಾವ ವ್ಯತ್ಯಾಸಗಳು ಬರುತ್ತೆ ಅಂತ. ಏನಾದರೂ ಚೇಂಜಸ್ ಇದೆಯಾ? ಇಲ್ಲ ಅಲ್ವಾ? ಚೇಂಜಸ್ ಇದೆಯಾ? ಇದ್ರೆ ಹೇಳಿ. ಇದರಲ್ಲಿ ಏನಾದರೂ ಚೇಂಜಸ್ ಇದೆಯಾ? ಇಲ್ಲ. ಇದು ನಮ್ಮ ಆಲ್ಕಲೈನ್ ವಾಟರ್. ಚೇಂಜಸ್ ಇದೆಯಾ? ಚೇಂಜಸ್ ಇದೆಯಾ? ಇದೆ. ಅಂದ್ರೆ ನಾನು ಆಗಲೇ ಹೇಳಿದೆ ಕಣದಲ್ಲಿನ ಗುಣಲಕ್ಷಣಗಳೇನು ಕೇಳಿದ್ರೆ ಯಾವ ನೀರಲ್ಲಿ ಅಸಿಡಿಕ್ ಅಂಶ ಇರೋದಿಲ್ಲೋ, ಯಾವ ನೀರಲ್ಲಿ ರೋಗನಿರೋಧಕ ಶಕ್ತಿ ಜಾಸ್ತಿ ಇರುತ್ತೋ ಅದು ತನ್ನ ಗುಣವನ್ನ ತೋರ್ಪಡಿಸಿಕೊಳ್ಳುತ್ತೆ. ಯಾವ ನೀರಲ್ಲಿ ಅಸಿಡಿಕ್ ಅಂಶ ಇರುತ್ತೋ, ಯಾವ ನೀರಲ್ಲಿ ರೋಗನಿರೋಧಕ ಅಂಶ ಕಡಿಮೆ ಇರುತ್ತೋ ಅದು ತಟಸ್ಥ ಆಗಿರುತ್ತೆ ಅಂತ. ಅಂದ್ರೆ ಇವೆರಡೂ ಕೂಡ ತಟಸ್ಥ ಆಗಿದೆ. ಇದು ಇದರಲ್ಲಿ ಅದು ತನ್ನ ಗುಣವನ್ನ ತೋರ್ಪಡಿಸಿಕೊಂಡಿದೆ. ಇನ್ನೊಂದು ಚೆಕ್. ಅವರು ಬಬಲ್ಸ್ ಮಾಡ್ತಾ ಇದ್ದಾರೆ. ನೋಡು ಏನಾದ್ರು ವ್ಯತ್ಯಾಸಗಳಾಗುತ್ತಾ ಅಂತ. ಈಗ ಏನಾಯ್ತು? ಕಲರ್ ಮಾತ್ರ ಕೊಡಿದ್ರಲ್ಲ, ಕಲರ್ ಮಾತ್ರ ಕೊಡಿದ್ರ ಅಲ್ಲ. ಅಂದ್ರೆ ಈಗ ಈ ಮೂರಕ್ಕೆ ಏನೋ ವ್ಯತ್ಯಾಸ ಇದೆಯಾ? ಈಗ ಮೂರು
ಇದೆಯಾ? ಇಲ್ಲ. ಆಗ್ಲೇ ಇತ್ತ? ಆಗ್ಲೇ ಇತ್ತು. ಯಾಕೆ ಇತ್ತು? ಈಗ ಯಾಕಿಲ್ಲ? ಯಾಕೆ ಇಲ್ಲ ಕೇಳಿದ್ರೆ ನಮ್ಮ ಉಸಿರಾಟದ ಮೂಲಕ ನಮ್ಮಲ್ಲಿರುವಂತಹ ಅಸಿಡಿಕ್ ಅಂಶ ಈ ನೀರನ್ನ ಸೇರ್ಕೊಳ್ತು. ಫಸ್ಟಿಗೆ ಈ ನೀರಲ್ಲಿ ಅಸಿಡಿಕ್ ಅಂಶ ಇರಲಿಲ್ಲ, ಫೆನೋಲಿನ್ ತನ್ನ ಗುಣವನ್ನು ತೋರ್ಪಡಿಸಿಕೊಂಡಿತ್ತು. ಈಗ ಏನಾಗಿದೆ, ನಮ್ಮ ಉಸಿರಾಟದ ಮೂಲಕ ನಮ್ಮಲ್ಲಿರುವಂತಹ ಅಸಿಡಿಕ್ ಈ ನೀರನ್ನ ಸೇರ್ಕೊಂಡಿದೆ. ಈ ನೀರು ಕೂಡ ಅಸಿಡಿಕ್ ಆಯಿತು, ಹಾಗಾಗಿ ಫೆನೋಲಿನ್ ತನ್ನ ಗುಣವನ್ನ ಕಳ್ಕೊಳ್ತು. ಈಗ ಏನ್ ಮಾಡ್ತಾರೆ ಹೇಳಿದ್ರೆ ಪುನಃ ನಾವು ಆಲ್ಕಲೈನ್ ವಾಟರ್ ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅಂದ್ರೆ ಆಲ್ಕಲೈನ್ ಫಿಲ್ಟರ್ ನೀರನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಏನಾದ್ರೂ ಚೇಂಜಸ್ ಆಗ್ತದಾ? ಆಗ್ತಾ ಇದೆಯಾ? ಚೇಂಜಸ್ ಆಗ್ತಾ ಇದೆಯಾ? ಕೆಲಸ ಮಾಡೋದು ಅಷ್ಟೇ. ನೀರು ಕೂಡ ಮುಟ್ಟಿ ನೋಡಿ, ಕ್ಲೋರೈಡ್ ನೀರು ಇರುವಂತ ಏರಿಯಾಗೆ ಹೋದಾಗ ನೀವು ಪಾವಗಡ ಇರ್ಬೋದು ಆ ಕಡೆ ಹೋದಾಗ ಏನಾಗುತ್ತೆ ಕೇಳಿದ್ರೆ ಅಲ್ಲಿಯ ಜನರ ಹಲ್ಲೆಲ್ಲ ಹಳದಿಯಾಗಿರುತ್ತೆ. ಯಾಕೆ ಕೇಳಿದ್ರೆ ಫ್ಲೋರೈಡ್ ಆ ನೀರನ್ನ ಕುಡಿದ್ರೆ ಅಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ. ಎಷ್ಟು ಮೆಡಿಸಿನ್ ಮಾಡಿದ್ರೆ ಕೇಳಿದ್ರೆ ಸಾಕಷ್ಟು ಹಾಸ್ಪಿಟಲ್ಗೆ ಹೋದ್ರು, ಆಸ್ಪತ್ರೆಗೆ ಸಾಕಷ್ಟು ದುಡ್ಡುಗಳನ್ನು ಹಾಕಿದ್ರು. ನಂತರ ಒಂದು ಫಿಲ್ಟರ್ ನ ತಗೊಂಡ್ರು, ಫಿಲ್ಟರ್ ನೀರನ್ನ ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 6 ತಿಂಗಳ ನಂತರ ಗಂಟು ನೋವಿನ ಸಮಸ್ಯೆಗಳು ಪ್ರಾರಂಭ ಆಯಿತು. 1 ವರ್ಷದ ಹಿಂದೆ ಅವರಿಗೆ ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಅವರು ಏನೂ ಸಮಸ್ಯೆ ಇಲ್ಲದೆ ಯಾವುದರ ಆಧಾರ ಇಲ್ಲದೆ ಸರಾಗವಾಗಿ ನಡೆದುಕೊಂಡು 2-3 ಕಿಲೋಮೀಟರ್ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗುವಂತ ಸ್ಥಿತಿಗೆ ಬಂದಿದ್ದಾರೆ. ಹೇಗೆ ಕೇಳಿದ್ರೆ ಅವರು ಆರೋಗ್ಯಪೂರ್ಣವಾದಂತಹ ಪರಿಶುದ್ಧವಾದ ನೀರನ್ನ ಕುಡಿತಾ ಇದ್ದಾರೆ. ನೀರಲ್ಲಿ ಕ್ಯಾಲ್ಸಿಯಂ ಇರ್ಬೋದು ಅಥವಾ ಏನೇನು ಇರಬೇಕು, ಆಕ್ಸಿಜನ್ ಅಂಶ ಇರ್ಬೋದು ಅಥವಾ ಜಲಜನಕದ ಅಂಶಗಳು ಇರ್ಬೋದು, ಏನೇನು ಪ್ರಮಾಣದಲ್ಲಿ ಬೇಕು ಅದು ಸರಿಯಾಗಿ ಸಿಕ್ಕಾಗ ನಮ್ಮ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಗೆಲ್ಲರಿಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಏನ್ ಹೇಳಿದ್ರೆ ಸಮಸ್ಯೆಗಳು ಪ್ರಾರಂಭ ಆಗುವುದು ಕೂಡ ನೀರಿನಿಂದ, ಅನಾರೋಗ್ಯ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದು ಕೂಡ ಅದು ನೀರಿನಿಂದ. ಹಾಗೆ ನಾವು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಪರಿಶುದ್ಧವಾದ ನೀರನ್ನು ಕುಡಿಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ನಮ್ಮ ಕಂಪನಿಯವರು ಕಳೆದ 8 ವರ್ಷಗಳಿಂದ ಈ ವಾಟರ್ ಪ್ಯೂರಿಫೈಯರ್ ನ ಜನರಿಗೆ ತಲುಪಿಸ್ತಾ ಇದ್ರು. ಈಗ ಇನ್ನೂ ಹೆಚ್ಚಿನ ಪರಿಶುದ್ಧವಾದ ನೀರನ್ನ ಕುಡಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಏನು 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟು ಆಲ್ಕಲೈನ್ ವಾಟರ್ ಕುಡಿತಾ ಇದ್ದಾರೆ, ಆ ಪ್ರಮಾಣವನ್ನು ಕಡಿಮೆ ಮಾಡಿ ಸಾಮಾನ್ಯ ಜನರು ಕೂಡ ಆಲ್ಕಲೈನ್ ವಾಟರ್ ಕುಡಿಯುವಂತಾಗಬೇಕು. ತನ್ಮೂಲಕ ಎಲ್ಲರೂ ಕೂಡ ಆರೋಗ್ಯಪೂರ್ಣ ಬದುಕನ್ನು ಕಂಡುಕೊಳ್ಳುವಂತ ಆಗಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ MD ಅವರು ಮುಂದಾದ ದೊಡ್ಡ ರಿಸಲ್ಟ್ ಅನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇನ್ನೊಂದು ಏನು ಹೇಳಿದ್ರೆ ಸಾಕಷ್ಟು ಜನ ಇದರ ಏನು ಫಲವನ್ನ ಅನುಭವಿಸಿದ್ದಾರೆ, ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಕೇಳಿದ್ರೆ ನಮ್ಮ ಹರಪನಹಳ್ಳಿ ಇರ್ಬೋದು, ದಾವಣಗೆರೆ ಇರ್ಬೋದು, ಬೆಳಗಾವಿ ಇರ್ಬೋದು, ತುಮಕೂರು ಇರ್ಬೋದು ಅಥವಾ ಉಡುಪಿ ಕುಂದಾಪುರ ವಿಭಾಗ ಇರ್ಬೋದು, ಮಂಗಳೂರು ಇರ್ಬೋದು, ಸಾಕಷ್ಟು ಜನ ಈಗಾಗಲೇ ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತೃಪ್ತರಾಗಿದ್ದಾರೆ. ಅಂದ್ರೆ ಈ ಒಂದು ಆಲ್ಕಲೈನ್ ವಾಟರ್ ಕುಡಿತಾ ಇರುವುದರಿಂದ ಅನಾರೋಗ್ಯ ಸಮಸ್ಯೆಗಳು ಕಡಿಮೆ ಆಗಿದೆ ಅನ್ನುವಂತ ಭಾವನೆ ಅವರಲ್ಲಿ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಫಸ್ಟ್ ನಾವು ಕೂಡ ಫಿಲ್ಟರ್ ನ ತಗೊಳ್ಳಿ ಅನ್ನುವಂತ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ನೀರಿನ ಗುಣಮಟ್ಟದ ಬಗ್ಗೆ ತಿಳ್ಕೊಳ್ಳಿ. ಗುಣಮಟ್ಟದ ನೀರನ್ನು ನೀವು ಉಪಯೋಗಿಸಿ ತನ್ಮೂಲಕ ನಿಮ್ಮ ಆರೋಗ್ಯವನ್ನು ವೃದ್ಧಿಪಡಿಸಿಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ನಿಮ್ಮ ಮನೆಯ ನೀರನ್ನ ನೀವು ಯೂಸ್ ಮಾಡುವ ನೀರನ್ನ ತಂದಿದ್ದೀರಿ, ಅದರ pH ಲೆವೆಲ್ ಒಮ್ಮೆ ಚೆಕ್ ಮಾಡೋಣ. ಎಲ್ಲದಕ್ಕೂ ಬೇರೆ ಬೇರೆ ಸೊಲ್ಯೂಷನ್ ಹಾಕಿದ್ದೇವಾ? ಇಲ್ಲ, ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಹಾಕಿದ್ದೇವೆ. pH ಲೆವೆಲ್ ಎಷ್ಟೆಷ್ಟಿದೆ ಅಂತ ನೋಡಿ. pH ಲೆವೆಲ್ ಎಲ್ಲವೂ ಕೂಡ ವೇರಿಯೇಷನ್ ಆಗ್ತವೆ. ಇದರ pH ಲೆವೆಲ್ ಎಷ್ಟಿದೆ ಕೇಳಿದ್ರೆ 6 ಇದೆ. 5.5 ಮತ್ತೆ 6 ಮಧ್ಯೆ ಇದೆ. ಯಾವುದು? ನಿಮ್ಮ ಬೋರ್ವೆಲ್ ವಾಟರ್ ನೀರು. ಹಾಗೆ ಬಾವಿ ನೀರು, ಗಟ್ಟಿ ಬಾವಿ ನೀರು, ಬಾವಿ ನೀರು
ವೇದತೆ ಇದು ನೋಡಿ ಪಿ ಎಚ್ ಲೆವೆಲ್ ಬಹಳ ಕಡಿಮೆ ಇದೆ ಅಂತ. ಎಷ್ಟಿದೆ ಕೇಳಿದ್ರೆ 4.5 ಇದೆ. 4.5 ಅಷ್ಟು ಕಡಿಮೆ ಇದೆ. ಪಿ ಎಚ್ ಲೆವೆಲ್ ಅನ್ನೋದು ತುಂಬಾ ಕಡಿಮೆ ಇದೆ ಅಂತ. 4 ಇಂದ 5 ಒಳಗಡೆ ಪಿ ಎಚ್ ಲೆವೆಲ್ ಇದೆ. ಅಂತ ನೀರನ್ನು ಕುಡಿತಾ ಹೋದಾಗ ಆಟೋಮ್ಯಾಟಿಕ್ಲಿ ಅಸಿಡಿಕ್ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಇದು ನೋಡಿ, ಇದು ಒಳ್ಳೆದಿದೆ. ಏಕೆಂದ್ರೆ ಎಷ್ಟವರೆಗಿದೆ ಹೇಳಿದ್ರೆ 7.5 ವರೆಗಿದೆ. 7.5 ವರೆಗಿದೆ. ಅಂದ್ರೆ ಹೆಲ್ದಿ ನೀರು, ಅಂದ್ರೆ ಒಂದು ಪ್ರಮಾಣದ ಹೆಲ್ದಿ ನೀರು ಪಿ ಎಚ್ ಲೆವೆಲ್ ಸಿಗ್ತದೆ ಇಲ್ಲಿ ಈ ನೀರಲ್ಲಿ ಮಾತ್ರ. ಓಕೆ, ಎಲ್ಲಿದೆ ನೀರು? ಪಿ ಎಚ್ ಲೆವೆಲ್ ಜಂಪ್ ಅಂದ್ರೆ 7.5 ಇದೆ. ಇದರಲ್ಲಿ TDS ಚೆಕ್ ಮಾಡಿ. ನೋಡಿ, ಇದು 7.5 ಇದೆ pH ಲೆವೆಲ್. ಇದರ TDS ಎಷ್ಟಿದೆ ನೋಡಿ, 45 ಇದೆ. ಓಕೆ, TDS 45 ಇದೆ. pH ಲೆವೆಲ್ ನಿಮಗೆ 7.5 ಇದೆ. ಓಕೆ, ಇದು ಒಂದು ಹಂತದಲ್ಲಿ ಉಳಿದೆಲ್ಲ ನೀರಿಗಿಂತ ಗುಣಮಟ್ಟ ಇದು ಒಳ್ಳೆಯದಿದೆ. ಓಕೆ, 100% ಅಲ್ಲ, ಬಟ್ 80%, 75%, 80% ವರೆಗೆ ಈ ನೀರಿನ ಗುಣಮಟ್ಟ ಒಳ್ಳೆಯದಿದೆ. ಅದೇ ನಿಮ್ಮ ಈ ನೀರಲ್ಲಿ 7 ಬಂದಿದೆ pH. ಓಕೆ, ಆ ಬೇರೆ pH ಇದು ಆಗಬಹುದು. ಆದ್ರೆ ಇದರ TDS ನೋಡಿ, 7 TDS ಎಷ್ಟಿದೆ ಕೇಳಿದ್ರೆ 175 ಇದೆ. ಓಕೆ, TDS 175 ಇದೆ. ಅಂದ್ರೆ TDS ಜಂಪ್ ಇದೆ. TDS ನಿಮಗೆ 100 ಒಳಗಡೆ ಆಸ್ಪಾಸಲ್ಲಿ ಇದೆ. ತುಂಬಾ ಒಳ್ಳೆಯ pH ಲೆವೆಲ್ ಎಷ್ಟಿದೆ ಕೇಳಿದ್ರೆ ನಿಮಗೆ 4.5 ಬರುತ್ತೆ. ಓಕೆ, ಇದರ pH ಲೆವೆಲ್. ಹಾಗೆ ಇದರ TDS ನೋಡಿ 85 ಇದೆ. ಓಕೆ, 85 TDS ಇದೆ. ಬಟ್ ಅದರ TDS ಜಾಸ್ತಿ ಇದ್ರೂ ಕೂಡ pH ಲೆವೆಲ್ ಇದೆ ಅಂತ. ಅಂದ್ರೆ TDS ಗಿಂತ ವೆರಿ ಇಂಪಾರ್ಟೆಂಟ್ ಯಾವುದು pH ಆಗುತ್ತೆ. ಹಾಗೆ ಉಳಿದ ಗುಣಮಟ್ಟವು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾಡಿ ಆಲ್ಕಲೈನ್ ವಾಟರ್ ಪ್ಯೂರಿಫೈಯರ್ ಬೇಕಿದ್ರೆ ನಮ್ಮ ಆಫೀಸಿಗೆ ಮಂಗಳೂರಲ್ಲಿ ಇದೆ. ಅದರ ವಿಳಾಸವನ್ನು ನಮ್ಮ ಸೂರಜ್ ಅವರು ಬಂದು ನಿಮಗೆ ತಿಳಿಸ್ತಾರೆ. ಹಾಗೆ ಆಲ್ಕಲೈನ್ ವಾಟರ್ ಪ್ಯೂರಿಫೈಯರ್ ಬಗ್ಗೆ ನಾವೀಗ ಏನು ಹೇಳ್ತೇವೆ ಇದನ್ನೇ ಫೈನಲ್ ಅಂತಲ್ಲ. ನೀವು ಇವತ್ತು ಆಗಲೇ ಹೇಳಿದಾಗೆ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ನೀವು ತಂತ್ರಜ್ಞಾನದ ಸಪೋರ್ಟ್ ತಗೊಂಡು ಆಲ್ಕಲೈನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿ. ನೀರಿನ ಬಗ್ಗೆ ನಾವು ಹೆಚ್ಚು ಯಾವುದು ಸೇವನೆ ಮಾಡ್ತೇವೆ ಕೇಳಿದ್ರೆ ನೀರನ್ನ ಸಾಕಷ್ಟು ಕುಡೀರಿ. ಇವತ್ತು ಎಲ್ಲಿ ಸಮಸ್ಯೆ ಅಂತ ಕೇಳಿದ್ರೆ ನಾವು ನೀರನ್ನ ಕುಡಿಯುವಂಥದ್ದು